ಸಂಡೇ ಇವತ್ತು. ಯಾವಾಗ್ಲೂ ನಾನು ಬೇಗ ಹೇಳ್ತೇನೆ, ಇವತ್ತು ಸಂಡೇ ಅಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಯಾವಾಗ್ಲೂ ನಾನು ಬೇಗ ಎದ್ದು ತಮ್ಮನಿಗೆ ರೆಡಿ ಮಾಡಿಕೊಟ್ಟು, ಅಂದ್ರೆ ಟಿಫಿನಿಗೆಲ್ಲ ಆಗ್ಬೇಕಲ್ವಾ, ಸೊ ಸಾಂಬಾರು ಅನ್ನ ಸಾಂಬಾರೆಲ್ಲ ಮಾಡಿಟ್ಟು ರೆಡಿ ಮಾಡಿ ಕೊಡ್ತೇನೆ. ಇವತ್ತು ಸಂಡೇ, ಸೊ ಸ್ವಲ್ಪ ಲೇಟ್ ಆಗಿ ಎದ್ದೆ. ಆಮೇಲೆ ನನ್ಗಿಂತ ಇವತ್ತು ಬೆಳಗ್ಗೆ ಬೇಗ ತಮ್ಮನೇ ಎದ್ದಿದ್ದಾನೆ. ಅವನು ಬೆಳಗ್ಗೆ ಬೇಗ ಎದ್ದು ಎಕ್ಸರ್ಸೈಸ್ ಎಲ್ಲ ಮಾಡಿ ಆರ್ಯನಿಗೆ ಊಟ ಎಲ್ಲ ಹಾಕಿ ಈಗ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದಾನೆ. ಎಕ್ಸರ್ಸೈಸ್ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಮತ್ತೆ ವಿಡಿಯೋದಲ್ಲಿ ನೋಡುವಾಗ ನಿಮ್ಗೇನೆ ಗೊತ್ತಾಗ್ತದೆ ಯಾವ ತರ ಎಕ್ಸರ್ಸೈಸ್ ಅಂತ. ಸೊ ಇವಾಗ ರಪ್ಪ ಒಂದು ಚಪಾತಿ ಮತ್ತೆ ಬಾಜಿ ಮಾಡುವ. ಚಪಾತಿ ಬಾಜಿ ಅಂದ್ರೆ ವಿನಿಶಿಗೆ ತುಂಬಾ ಇಷ್ಟ. ಅವನು ಚಪಾತಿ ಮಾಡಿದ್ರೆ ಒಂದು 10-15 ಹೋಗ್ತದೆ. ಸೊ ರಪ್ಪ ಮಾಡುವ. ಈಗ ಬಟಾಟೆ ಕಟ್ ಮಾಡಿ ಇಡ್ತಾ ಇದ್ದೇನೆ ಕುಕ್ಕರ್ ಅಲ್ಲಿ. ಚಪಾತಿ ಇಟ್ಟು ಬೇಗನೆ ಕಲಸಿ ಇಟ್ಟು 1 ಗಂಟೆ ಆಯ್ತು. ಮತ್ತೆ ಬಾಜಿಗೆಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೇನೆ, ಈರುಳ್ಳಿ ಮೆಣಸು ಎಲ್ಲ. ಸೊ ಬೇಗ ಮಾಡುವ. ಕಾನ್ಸಂಟ್ರೇಷನ್ ಹೆಚ್ಚಿಸಲಿಕ್ಕೆ ಒಂದು ಎಕ್ಸರ್ಸೈಸ್ ನೀವು ಕೂಡ ಮಾಡಿ ಬನ್ನಿ. ನಿಮಗೆ ಸ್ಟ್ರೆಂತ್ ಒಂದೇ ವಸ್ತುವನ್ನು ನೋಡ್ಬೇಕು. $2,000 years later. ಸಂಡೇ ಅಂದ್ರೆ ನಾನು ಇವತ್ತು 8 ಗಂಟೆಗೆ ಎದ್ದು ನನ್ನ ಮೊದಲ ಕೆಲಸ ಏನು ಗೊತ್ತಾ ನೋಡಿ, ಆರ್ಯನಿಗೆ ಅವಲಕ್ಕಿ ಹಾಕುದು. ಇದು ನನ್ನ ದಿನನಿತ್ಯದ ಮೊದಲನೇ ಕೆಲಸ. ಅವನೇ ಎಬ್ಬಿಸ್ತಾನೆ. ಇವತ್ತು ಸ್ವಲ್ಪ ಲೇಟ್ ಎಬ್ಬಿಸಿದ್ದು, ನನಗೆ ಖುಷಿ ಆಯ್ತು. ಬೆಳಿಗ್ಗೆ ಎದ್ದು ನನಗೆ ಕಿಚನ್ ನಲ್ಲಿರೋದು ಖಾಲಿ 2 ಕೆಲಸ. ಒಂದು ಆರ್ಯನಿಗೆ ಅವಲಕ್ಕಿ ಮಾಡೋದು, ಇನ್ನೊಂದು ಅವಲಕ್ಕಿ ಮಾಡಿದನ್ನು ಕ್ಲೀನ್ ಮಾಡುದು. ನೆಕ್ಸ್ಟ್ ಈಗ ನನಗೆ ಜಪ ಪೂಜೆ ಮಾಡೋದನ್ನು ಕೆಲಸ ಇಷ್ಟು. ಸೊ ಬನ್ನಿ. ನೀವೆಲ್ಲಿಗೆ ಬರ್ತೀರಿ? ನಾನೀಗ ಸ್ನಾನ ಮಾಡಿ ಬರ್ತೇನೆ.
ಚಪಾತಿ ಇಲ್ಲಿ ಕಾಯ್ತಾ ಉಂಟು. ಯಾರು ಕಾಯಿಸ್ತಿದ್ದಾರೆ ನೋಡಿ. ದಿನೇಶ್ ಎಲ್ಲ ಕೆಲಸ ಆಗಿ ಬಂದಿದ್ದಾನೆ ಚಪಾತಿ ಕಾಯಿಸ್ಲಿಕ್ಕೆ. ಇಲ್ಲಿ ನೋಡಿ ಎಷ್ಟು ಚಪಾತಿ ಕಾಯಿಸಿದ್ದೇನೆ. ಸರಿ ಕಾಯಿಸ್ತಿದ್ಯಲ್ಲ? ಡೌಟಾ? ಹೌದು. ನೀವು ಕಾಯಿಸ್ತೀರಾ? ಬನ್ನಿ. ನಾನ್ ಕಾಯಿಸ್ತಿದ್ದೆ, ನೀನಲ್ಲ ಹೇಳಿದ್ದು ನಂಗೆ ಇಷ್ಟ ಚಪಾತಿ ಕಾಯಿಸ್ಲಿಕ್ಕೆ. ನಾ ಕಾಯಿಸ್ತೇನೆ ಅಂತ ನೀನೇ ಅಲ್ಲ ಬಂದದ್ದು. ನಾನು ಚಿಕ್ಕದಿಂದ ಕೂಡ ಚಪಾತಿ ಕಾಯಿಸೋದು ನನಗೆ ಇಷ್ಟ. ಹೌದು, ನಾನು ಚಪಾತಿ ಕಾಯಿಸೋದ್ರಲ್ಲಿ ಎಕ್ಸ್ಪರ್ಟ್. ನಾನ್ ಬೇಕಾದ್ರೆ 3 ತವದಲ್ಲಿ 4 ತವದಲ್ಲಿ ಬೇಕಾದ್ರೆ ಕಾಯಿಸ್ಬೋದು. ಚಪಾತಿ ಕಾಯಿಸ್ತಾ ಇದ್ದಾನೆ, ನಾನು ರಪ್ಪ ಒಂದು ಬಾಜಿ ಮಾಡ್ತೇನೆ. ಸೊ ಇವಾಗ ನಮ್ಮ ಚಪಾತಿ ಬಾಜಿ ರೆಡಿ ಆಯ್ತು. ಎಷ್ಟು ಹಸಿವಾಗ್ತುಂಟು ಅಂತ ಹೇಳಿದ್ರೆ ಉಂಟಲ್ಲ, ಇವತ್ತು ಬೆಳಗ್ಗೆ ಎದ್ದದ್ದೇ ಲೇಟ್ ಆಗಿದೆ. ನಾವು ಮಾಡ್ತಾ ಇರುವಾಗ್ಲೇ, ಚಪಾತಿ ಮಾಡ್ತಿರುವಾಗ್ಲೇ ಡೈರೆಕ್ಟ್ ತಾವಲಿಂದ ಸೀದಾ ಬಾಯಿಗೆ ಹಾಕೊಳ್ಳುವ ಅಂತ ಆಗ್ತಿತ್ತು, ಅಷ್ಟು ಹಸಿವಾಗ್ತಾ ಉಂಟು. ಈಗ ಪಟಪಟ ಅಂತ ಈಗ ಹೋಗಿ ವಿನಿಶಿಗೆ ಕೊಟ್ಟು ನಾನು ಕೂಡ ತಿಂಡಿ ತಿಂತೇನೆ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.